ಕುತ್ಯಾರು ಯಾಗ ಸಂಘಟನಾ ಸಮಿತಿಯ ಆಶ್ರಯದಲ್ಲಿ ಡಿಸೆಂಬರ್ 25ರಿಂದ ವಿದ್ಯಾದಾಯಿನಿ ಹಿಪ್ರ ಶಾಲೆಯ ವಠಾರ ಲೋಕ ಕಲ್ಯಾಣಕ್ಕಾಗಿ ಸಹಸ್ರನಾಮ ನವಕುಂಡ ಶ್ರೀ ಮಹಾಗಣಪತಿ ಮಹಾಯಾಗದ ತಯಾರಿ ಭರದಿಂದ ಸಾಗ್ತಾ ಇದೆ. ಯಾಗದ ಮಹಾಸಂಚಾಲಕರಾದ ವೇದಮೂರ್ತಿ ಕುತ್ಯಾರು ಕೇಂದ್ರ ಶ್ರೀಧರ ತಂತ್ರಿಗಳ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಡಿಸೆಂಬರ್ 26ರಂದು ಸಂಭವಿಸಲಿರುವ ಖಂಡಗ್ರಾಸ ಸೂರ್ಯಗ್ರಹಣ 60 ವರ್ಷಗಳ ಬಳಿಕ ಸಂಭವಿಸುವ ವಿಶಿಷ್ಟ ವಿದ್ಯಮಾನವಾಗಿದ್ದು, ಗ್ರಹಣದಿಂದ ಯಾವುದೇ ಅನಿಷ್ಟಗಳು ಸಂಭವಿಸದಿರಲಿ ಎಂಬ ಆಶ್ರಯದೊಂದಿಗೆ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲೂರು ಸೀಮೆಯ ಪ್ರಧಾನ ತಂತ್ರಿಗಳಾದ ವೇದಮೂರ್ತಿ ಕುತ್ಯಾರು ಕೇಂದ್ರ ಶ್ರೀಧರ ತಂತ್ರಿಗಳ ನೇತೃತ್ವದಲ್ಲಿ 5 ದಿನಗಳ ಪರ್ಯಂತ ನಿರಂತರವಾಗಿ ನಡೆಯಲಿದೆ ಎಂದು ಹೇಳಿದ್ದಾರೆ. ಡಿಸೆಂಬರ್ 25ರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಬಿಎಸ್ ಯಡಿಯೂರಪ್ಪರವರು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿಯಲ್ಲಿ ಇದಕ್ಕೆ ಚಾಲನೆ ನೀಡಲಿದ್ದಾರೆ. ರಾಜ್ಯ ಸಚಿವರು, ಉಸ್ತುವಾರಿ ಸಚಿವರುಗಳಾದಂತಹ ಶಾಸಕರು, ರಾಜಕೀಯ ಮುಖಂಡರು, ವಿವಿಧ ಕ್ಷೇತ್ರದ ಗಣ್ಯರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು 5 ದಿನಗಳ ಕಾಲ ನಡೆಯಲಿರುವಂತಹ ಮಹಾಗಣಪತಿ ಅಥರ್ವ ಶೀರ್ಷ ಯಾಗಕ್ಕೆ ಪೂರ್ಣ ಸಿದ್ಧತೆಗಳು ನಡೀತಾ ಇವೆ. ಒಟ್ಟು ಸುಮಾರು 5,000 ಚದರ ಅಡಿಯ ಪಾಕಶಾಲೆ ಮತ್ತು 15,000 ಚದರ ಅಡಿಯ ಭೋಜನ ಶಾಲೆ ಈಗಾಗಲೇ ನಿರ್ಮಾಣ ಆಗಿದೆ. ಮತ್ತು 25,000 ಚದರ ಅಡಿಯ ಸಭಾಂಗಣ, 2,000 ಚದರ ಅಡಿಯ ಪ್ರಧಾನ ವೇದಿಕೆ ಹಾಗೂ 1,200 ಚದರ ಅಡಿಯ ಉಪ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೋಸ್ಕರ ವಿಶೇಷವಾದ ವೇದಿಕೆಯೂ ಸಹ ರಚನೆಯಾಗಿ ಸಿದ್ಧವಾಗಿದೆ. 6,000 ಚದರ ಅಡಿ ವಿಸ್ತೀರ್ಣದ ಪ್ರಧಾನ ಯಾಗ ಮಂಟಪ ತಯಾರಿ ಕೊನೆಯ ಹಂತದಲ್ಲಿದೆ. ಕುತ್ಯಾರು ಗ್ರಾಮ ಎಲ್ಲೂರು ಸೀಮೆಯಲ್ಲಿ ಒಂದು ಇತಿಹಾಸ ಪ್ರಸಿದ್ಧ ಗ್ರಾಮ. ಈ ಹಿಂದೆ ಇದು ಒಂದು ಗ್ರಾಮವು ರಾಜಧಾನಿಯಾಗಿತ್ತು. ಅರಸು ಮನೆತನವು ಆಡಳಿತ ಮಾಡಿದಂಥ ಒಂದು ರಾಜಧಾನಿಯಾಗಿತ್ತು. ಅರಮನೆ ಇದ್ದಂಥ ಒಂದು ಕ್ಷೇತ್ರ ಇದು. ಇಲ್ಲಿ 25ರಿಂದ 30 ಡಿಸೆಂಬರ್ 25ರಿಂದ 30ರವರೆಗೆ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರಮಾನ ನವಕುಂಡ ಯಾಗ ಇಲ್ಲಿ ನಡೀಲಿಕ್ಕಿದೆ. ಡಿಸೆಂಬರ್ 25ನೇ ತಾರೀಕಿನಿಂದ 30ರ ಪರ್ಯಂತ ಕುತ್ಯಾರು ವಿದ್ಯಾಲಯದ ಪ್ರಾಂಗಣದಲ್ಲಿ ಸಹಸ್ರಮಾನ ನವಕುಂಡ ಮಹಾಗಣಪತಿ ಅಥರ್ವ ಶೀರ್ಷ ಯಾಗ ಎನ್ನುವಂತಹ ಯಾಗ ಪ್ರಕ್ರಿಯೆ ಈ ಒಂದು ಸ್ಥಳದಲ್ಲಿ ನಡೀತಾ ಉಂಟು. ಈ ನಮ್ಮ 26ನೇ ತಾರೀಕು ದಿವಸ ನಮ್ಮ ಬೆಳಿಗ್ಗೆ 8 ಗಂಟೆ 5 ನಿಮಿಷದಿಂದ 11:30 ತನಕ ನಡೆಯುವಂತಹ ಸೂರ್ಯಗ್ರಹಣದ ಒಂದು ಪ್ರಯುಕ್ತವಾಗಿ ನಮ್ಮ ಎಲ್ಲ ದೇಶಕ್ಕೆ ಬರುವಂತಹ ಕೆಲವು ಪ್ರಕೃತಿ ವಿಕೋಪಗಳು, ಇನ್ನಿತರ ದೊಡ್ಡ ದೊಡ್ಡ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಕಾಲಾಕಾಲಕ್ಕೆ ಮಳೆ ಬೆಳೆ ತನ್ಮೂಲಕ ಲೋಕಸುಭಿಕ್ಷೆಯ ಆಗುವ ಬಗ್ಗೆ ನಾವು ಈ ಯಾಗ ಪ್ರಕ್ರಿಯೆಯನ್ನು ನೆರವೇರಿಸ್ತಾ ಇದ್ದೇವೆ. ಈ ಯಾಗ ಪ್ರಕ್ರಿಯೆ ಎಲ್ಲರಿಗೂ ಕೂಡ ಮನುಷ್ಯರಿಗೆ ಮಾನವ ಜನ್ಮ ದೊಡ್ಡದು ಅಂತ, ಮನುಷ್ಯ ಜನ್ಮ ಎನ್ನುವಂಥದ್ದು ಬಹಳ ಪರಮ ಪವಿತ್ರವಾದಂಥ ಜನ್ಮ. ಮನುಷ್ಯನಿಗೆ ಎಲ್ಲ ಜೀವಿಗಳಿಗೂ ಕೂಡ ಒಂದು ರೀತಿಯ ಕಷ್ಟಗಳೆಲ್ಲ ಉಂಟು. ಮನುಷ್ಯರಿಗೆ ಬರುವಂತಹ ಕಷ್ಟಗಳನ್ನು ನಾವು ಇಂತಹ ಒಂದು ಪ್ರಾಯಶ್ಚಿತ್ತ ಯಾಗಗಳಿಂದ ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಗವದ್ಭಕ್ತರು, ಊರಿನ ನಾಡಿನ ಎಲ್ಲ ಸಮಸ್ತ ಭಗವದ್ಭಕ್ತರು ಆಗಮಿಸಿ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ಸಿದ್ಧಿವಿನಾಯಕ ದೇವರ ಒಂದು ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ಯಾಗಕ್ಕೆ ಬರಬೇಕು ಅಂತೇಳಿ ಯಾಗ ಸಂಘಟನಾ ಸಮಿತಿಯ ಪರವಾಗಿ ಸಂಚಾಲಕರಾದಂತಹ ನಾನು ಕರ್ನಾಟಕ ರಾಜ್ಯ ಮುಜರಾ ಇಲಾಖೆಯ ನಿಕಟಪೂರ್ವ ಆಗಮ ಪಂಡಿತ ಕೇಂದ್ರ ಶ್ರೀಧರ ತಂತ್ರಿ, ನಾನು ನಿಮ್ಮನ್ನೆಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ.